ಬಂಟ್ವಾಳ ತಾಲೂಕಿನ ಅಮಟೂರು ಗ್ರಾಮದ ಕೃಷ್ಣಾಪುರದಲ್ಲಿ 1 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಕಿಂಡಿ ಆಣೆಕಟ್ಟು ಕಿರುಸೇತುವೆಯನ್ನ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು ಅವರು ಉದ್ಘಾಟಿಸಿದ್ದಾರೆ. ಬಳಿಕ ಮಾತನಾಡಿದ ಇವರು ಕಿಂಡಿ ಆಣೆಕಟ್ಟುಗಳಿಂದ ಅಂತರ್ಜಲ ವೃದ್ಧಿಯ ಜೊತೆಗೆ ಕೃಷಿಕರಿಗೆ ಅನುಕೂಲವಾಗಿದೆ. 2 ಉದ್ದೇಶದಿಂದ ನಿರ್ಮಾಣಗೊಂಡಿರುವ ಕಿಂಡಿ ಆಣೆಕಟ್ಟಿನ 2 ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ರಸ್ತೆ ನಿರ್ಮಿಸುವ ಕುರಿತು ಶಾಸಕರು ಭರವಸೆಯನ್ನು ನೀಡಿದರು. ಈ ವೇಳೆ ಮಾಜಿ ಶಾಸಕ ಪದ್ಮನಾಭ ಕೊಟ್ಟಾರಿ, ಸ್ಥಳೀಯ ಬಿಜೆಪಿ ಅಧ್ಯಕ್ಷ ಪ್ರಭಾಕರ ಶೆಟ್ಟಿ, ಗ್ರಾಮ ಪಂಚಾಯತ್ನ ಸದಸ್ಯ ಎಲಿಯಸ್ ಡಿಸೋಜಾ, ಪ್ರೇಮ, ಪವಿತ್ರ, ಜಯಂತ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಈ ಜಾಗಡೆ ಈ ಒಂಜಿ ಸುದೆತ್ತ ಕೈಯಿಂದ ಬಂದ್ಪೇರು ಇಂಚಿನ ಮಲ್ಲ ತೋಡಲೆ ಸುದೆತ್ತ ಅಂಚಿನ ಮಲ್ಲ ಒಂಜಿ ತೋಡು ಅಂಚಿನ ಪೋಪುನ ಒಂಜಿನ ನೀರ್ದ ಜಾಗಡ್ ಇಂಚಿನ ಒಂಜಿ ಎಲ್ಲಿಯ ಒಂಜಿ ಅಣೆಕಟ್ಟದ ಲೆಕ್ಕ ಕಟ್ಟಿ ನೆಡ್ದ ಹತ್ರ ಕಿಂಡಿ ಅಣೆಕಟ್ಟು ಅಂತ ಬಂದ್ಪೇರ್ನೇಕ್ ಕಟ್ಟಿ ನೆಡ್ದ ಹತ್ರ ಈ ಭಾಗದ ಜನಗಳಿಗೆ ಐನಾತ್ ನೀರು ಉಂಟು ಕೃಷಿಗೆ ನೀರದ ಮಟ್ಟಲ ಅಂತರ್ಜಲ ಹೆಚ್ಚಾದ ಈ ಭಾಗದ ಜನ ಕೃಷಿಗೆ ಮಸ್ತ್ ಅನುಕೂಲ ಆಪುಂಡು ಐನ್ ಈ ಭಾಗದ ರೈತರು ಮಾತ್ರ ಉಪಯೋಗ ಪಡೆಯೋದು ಪಂಡದು ಐನಾತ್ ಬೇಗ ಮಾತ ಈ ಕೆಲಸ ಮಾಡ್ತೀರ ಸಹಕಾರ ಕೊರ್ನಾತೀರ ಮಾತೆರೆಗಳ ಧನ್ಯವಾದ ಕೊಡ್ದು ಜಾನ್ಗೆ ಅವ್ರು ಜಾಗ ಕೊಡ್ತೇರು ಈಗ ಬೋರ್ಡ್ನ ಮಸ್ತ್ ಕೊಡ್ತೇರು ಅರ್ಲ ಒಂಜಿ ಕೃಷಿಗೆ ಅವ್ರಿಗೆ ಗೊತ್ತುಂಡಾಯ್ತ ಇಂಪಾರ್ಟೆನ್ಸ್ ಇಂಚಿನ ಅಂದು ನೀರ್ದ ಇಂಚಿನ ಇದು ಬಂಡದ ಅವ್ರಿಗೆ ಗೊತ್ತಿತ್ತು ಕೃಷಿಗೆ ಏನು ಹೇಳಿದ್ರೆ ಅವ್ರಿಗೆ ಗೊತ್ತುಂಡು ಅದೇ ಜಾಗ ಎಲ್ಲ ಕೊಡ್ತೇವೆ ನಾನಾತ್ ಜಾಗ ಕೊಡ್ತೇರೆ ಮಾರ್ಗ ಮಾಡ್ತಾರೆ.